ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿ, ಉರ್ವ ಸ್ಟೋರ್, ಅಶೋಕನಗರ, ಮಂಗಳೂರು. ಪ್ರಿಯ ಭಕ್ತ ಬಾಂಧವರೇ, ಶ್ರೀಮಾತೆ ಚಂಡಚಂಡೇಶ್ವರಿ ಕ್ಷೇತ್ರದ ದೀಪೋತ್ಸವದ ಅಂಗವಾಗಿ ದಿನಾಂಕ 23/11/2022 ಬುಧವಾರ ಉರ್ವ ಸ್ಟೋರ್ ಶ್ರೀ ಶಾರದಾ ಕಟ್ಟೆಯ ಬಳಿಯಲ್ಲಿ ನಡೆಯಲಿರುವ 9ನೇ ವರ್ಷದ ಉರ್ವ ಸ್ಟೋರ್ ಗುರ್ಜಿ ದೀಪೋತ್ಸವವನ್ನು ಬ್ರಹ್ಮಶ್ರೀ ವೇದಮೂರ್ತಿ ದೇರೆಬೈಲು ಶ್ರೀ ವಿಠಲದಾಸ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ವಿಜೃಂಭಣೆಯಿಂದ ನಡೆಯಲಿರುವುದು. ದೀಪೋತ್ಸವದ ಅಂಗವಾಗಿ ಬೆಳಗ್ಗೆ 6 ಗಂಟೆಗೆ ಗಣಹೋಮ, 6:30ಕ್ಕೆ ಅಶ್ವತ್ಥ ವೃಕ್ಷ ಪೂಜೆ, ಸತ್ಯನಾರಾಯಣ ಪೂಜೆ, ಸಂಜೆ 3ರಿಂದ ಭಜನಾ ಕಾರ್ಯಕ್ರಮ, ಸಂಜೆ 5:30ಕ್ಕೆ ಉದ್ಘಾಟನಾ ಕಾರ್ಯಕ್ರಮ, ಸಂಜೆ 6ರಿಂದ ದೇವಿ ಮಹಾತ್ಮೆ ಯಕ್ಷಗಾನ, ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ, ನಾಗವ್ರಜ ಕ್ಷೇತ್ರ ಪಾವಂಜಿ. ಭಾಗವತರು ಸತೀಶ್ ಶೆಟ್ಟಿ ಪಟ್ಲ ಇವರಿಂದ. ರಾತ್ರಿ 7ರಿಂದ 8ರವರೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ. ಈ ವೇಳೆ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಒಡಿಯೂರು, ಶ್ರೀ ಗುರುದೇವದತ್ತ ಸಂಸ್ಥಾನ ಇವರು ಆಶೀರ್ವಚನ ನೀಡಲಿದ್ದಾರೆ. ಆ ಪ್ರಯುಕ್ತ ಭಕ್ತಾಭಿಮಾನಿಗಳಾದ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಬಂದು ಮಾತೆ ಚಂಡಚಂಡೇಶ್ವರಿ ಅಮ್ಮನವರ ಕೃಪಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸುವ. ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಶಾರದಾ ಗುರ್ಜಿ ದೀಪೋತ್ಸವ ಸಮಿತಿ, ಉರ್ವ ಸ್ಟೋರ್, ಅಶೋಕನಗರ, ಮಂಗಳೂರು.